ತುಳುನಾಡು ವಾರ್ತೆ, ತುಳುನಾಡ ಸಂಸ್ಕೃತಿಯ ದೀವಟಿಗೆ. ಫೆಬ್ರವರಿ 28/2/2025 ಹಿಡಿದು ಆರಂಭ ಮಲ್ತದೆ. ಮಾರ್ಚ್ ಆಜಿ ಮುಟ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವನ ಮಲ್ಪುಣಿ ಪಡೆದು ದೇವರ ಪ್ರೇರಣೆ ಕೊರಿ ಪ್ರಕಾರವಾದ ಮಾತಾ ಎಂಗಲ ತಂತ್ರಿ ವರ್ಗದಾಕಲು ಅಂಜನೆ ಅರ್ಚಕರು ಅಂಜನೆ ಕ್ಷೇತ್ರದ ಆಡಳಿತ ವರ್ಗದಾಕಲು ಅಂಜನೆ ಜೀರ್ಣೋದ್ಧಾರ ಸಮಿತಿಗಳು ಮತ್ತು ಸೇರಿದ ನಿರ್ಣಯ ಮಲ್ತೊಂದು ದಿನಮಾನ ನಿಶ್ಚಯ ಮಲ್ತದ. ಮಾತೊಬ್ಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಪುತ್ತಿಗೆ ಇದರ ಜೀರ್ಣೋದ್ಧಾರದ ಕೆಲಸ ದಾನಿಗಳ ಸಹಕಾರದಿಂದ ಮತ್ತು ಕರಸೇವಕರ ಶ್ರಮದಿಂದ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವದ ದಿನಾಂಕವನ್ನು ಕ್ಷೇತ್ರಕ್ಕೆ ಸಂಬಂಧಪಟ್ಟ ತಂತ್ರಿಗಳು ನಿಗದಿಪಡಿಸಿದ್ದಾರೆ. ಫೆಬ್ರವರಿ 28, 2025 ಮಾರ್ಚ್ 7, 2025 ನಡೀಲಿಕ್ಕಿದೆ. ಇದಕ್ಕೆ ಗ್ರಾಮಸ್ಥರು, ಮಾಗಣೆಯವರು, ಊರ ಪರ ಊರ ಎಲ್ಲ ಭಕ್ತಾದಿಗಳು ಪುಣ್ಯ ಕೆಲಸದಲ್ಲಿ ಭಾಗವಹಿಸಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಡ್ತೇನೆ. ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರನಮಾಮ್ಯಹಂ ಸರ್ವ ಮೃತ್ಯು ವಿನಾಶಾಯ ಮೃತ್ಯುಂಜಯ ನಮೋ ನಮಃ. ಮೂಜಿ ವರ್ಷದಿಂದ ಪ್ರತಿಷ್ಠೆದ ಉದ್ದೇಶ ಪ್ರತಿಷ್ಠೆ ಆವುಡು ಬ್ರಹ್ಮಕಲಶ ಆವುಡು ಅನ್ನೋದು ಪ್ರಶ್ನೆ ಮಾತ್ರ ಮಲ್ತದ್ದು ದೇವರನ್ನು ಬಾಲಾಯರಡು ದೀದು ಮೂಜಿ ವರ್ಷ ಒಂದು ಬರ್ತದೆ. ಮೂಜಿ ವರ್ಷ ಅನುಜ್ಞೆ ತೆಗೆದುಕೊಂಡು ಗೆತ್ತೊಂದು ಇದೇ ಮಾರ್ಚ್ 2ನೇ ತಾರೀಕು ಸೋಮನಾಥೇವನ ಪ್ರತಿಷ್ಠೆಲ, 3ನೇ ತಾರೀಕು ಅಮನೂರು ದೇವನ ಪ್ರತಿಷ್ಠೆಲ, 5 ತಾರೀಕು ಬ್ರಹ್ಮಕಲಶಾಭಿಷೇಕ ನಿಶ್ಚಯ ಮಲ್ತಂಡೆ. ಅವು 28ನೇ ತಾರೀಕು ಉಗ್ರಾಣ ಮುಹೂರ್ತದ ಪ್ರಾರಂಭ ಆಗ್ತದೆ. 5 ತಾರೀಕು ಬ್ರಹ್ಮಕಲಶ ಮಠ ಕಾರ್ಯಕ್ರಮ ಮಸ್ತ್ ಉಂಡು. ಅವು ಮಾದ ನಿಗದಿ ಆಗಿ ನಲ್ಕ ಶುದ್ಧಿ, ವಾಸ್ತು, ರಕ್ಷೋಘ್ನ ಬಲಿ, ದಿಕ್ಪಾಲಕ ಬಲಿ, ಹೋಮ, ಮೃತ್ಯುಂಜಯ ಹೋಮ ಇತ್ಯಾದಿ ಪೂರ್ಣ ಕಾರ್ಯಕ್ರಮ ಉಂಟು. ಅವು ಮಾದ ಕಲಶಾಭಿಷೇಕ ಮಾತ ಮಲ್ತದೆ ಶುದ್ಧ ಮತ್ತು ಮಲ್ಲ ರಂಗಪೂಜೆ 5 ತಾರೀಕು ನಡಪುಂಡು. ಮಾತೆಲ್ಲ ಈ ಸ್ಥಳಕ್ಕೂ ಬದ್ದದು ದೇವರನ್ನ ದರ್ಶನ ಮಾಡ್ತಂದು ದೇವರನ್ನ ಪ್ರಸಾದಕ್ಕೆ ತಂದು ದೇವರನ್ನ ಅನುಗ್ರಹ ಪಡೆದುಕೊಂಡು ಬಂದು ಈ ರೀತಿ ಕೇಳೊಂದು. ಪುತ್ತಿಗೆಯ ಸೋಮನಾಥೇಶ್ವರ ದೇವರನ್ನು ವಂದಿಸಿ ದಕ್ಷಿಣ ಕನ್ನಡದ ದೇವಾಲಯಗಳಲ್ಲಿ ಅತ್ಯಪೂರ್ವವಾದಂತಹ ಪುತ್ತಿಗೆಯ ಸೋಮನಾಥೇಶ್ವರ ಮಹಿಷಮರ್ದಿನಿ ದೇವಸ್ಥಾನ ತುಂಬ ಅಪೂರ್ವವಾದ್ದು, ತುಂಬ ದೊಡ್ಡ ಗಾತ್ರದ ದೇವಸ್ಥಾನ. ಆ ದೇವಸ್ಥಾನವನ್ನು ಪೂರ್ಣವಾಗಿ ಸಮಗ್ರವಾಗಿ ನಾವು ಜೀರ್ಣೋದ್ಧಾರ ಮಾಡಿ ಜೀರ್ಣೋದ್ಧಾರದ ಕೆಲಸಗಳು ಮುಗಿದು ಒಂದು ಹಂತಕ್ಕೆ ಪ್ರತಿಷ್ಠೆಗೆ ತಯಾರಿ ನಡೆಸ್ತಾ ಇದ್ದೇವೆ. ಆ ದೃಷ್ಟಿಯಿಂದ ದೇವಸ್ಥಾನ ಸಮಗ್ರವಾಗಿ ಜೀರ್ಣೋದ್ಧಾರ ಆಗುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ. ದಕ್ಷಿಣ ಕನ್ನಡದ ದೇವಾಲಯಗಳಲ್ಲಿ ಅಪೂರ್ವವಾದಂಥ ಒಂದು ದೊಡ್ಡ ದೇವಸ್ಥಾನ ಸಮಗ್ರವಾಗಿ ಜೀರ್ಣೋದ್ಧಾರ ಆಗ್ತಾ ಉಂಟು. ಇನ್ನು ಸ್ವಲ್ಪ ಕೆಲಸಗಳು ಮಾತ್ರ ಬಾಕಿ ಇದ್ದಾವೆ. ಬಹುತೇಕ ಕೆಲಸಗಳು ಮುಗಿದಿದೆ. ದೇವರ ಪ್ರಾಸಾದವನ್ನು ಉತ್ತಮವಾದಂತಹ ಅಲಂಕಾರಗಳಿಂದ, ಶಾಲಾಕೂಟ, ನಾಸಿಕ, ಪಂಜರ ಇತ್ಯಾದಿ ಶಿಲ್ಪಶಾಸ್ತ್ರ ಪ್ರೋಕ್ತವಾದಂತಹ ಅಲಂಕಾರಗಳಿಂದ ಸಮಗ್ರವಾಗಿ ರಚಿಸಲಾಗಿದೆ. ಚತುರಶ್ರ ರೂಪದ ಪ್ರಾಸಾದ, ಎದುರಿಗೆ ಚತುರಶ್ರ ಮಂಟಪವನ್ನು ಕೂಡ ರಚಿಸಲಾಗಿದೆ. ಮಹಿಷಮರ್ದಿನಿ ದೇವರಿಗೆ ಮುಖಾಯಾಮ ಸಹಿತವಾದಂತಹ ಚತುರಶ್ರ ಪ್ರಾಸಾದವನ್ನು, ಏಕತಲ ಸ್ವಭಾವದ ಪ್ರಾಸಾದವನ್ನು ನಿರ್ಮಿಸಲಾಗಿದೆ. ಸೋಮನಾಥೇಶ್ವರ ದೇವರ ಪ್ರಾಸಾದ ದ್ವಿತಲ ಸ್ವಭಾವದಲ್ಲಿರುವಂಥದ್ದು. ಅದಕ್ಕೆ ಪರಿಮಂಟಪ ಅಥವಾ ಸುತ್ತುಬೋಳಿಯನ್ನು ಕೂಡ ಶಿಲಾಮಯವಾಗಿ ಅಧಿಷ್ಠಾನ ಮಾಡಿ ಮುರಕಲ್ಲಿನ ಗೋಡೆಯನ್ನು ಮಾಡಿ ತಾಮ್ರದ ಚಾವಣಿಯನ್ನು ಮಾಡುವ ಮೂಲಕ ರಚಿಸಲಾಗಿದೆ. ಅದಕ್ಕಿಂತ ಹೊರಭಾಗದಲ್ಲಿ ದೇವರ ಹೊರಗಿನ ಬಲಿಸುತ್ತು, ಅದಕ್ಕೂ ಪ್ರಾಚೀನ ಕಾಲದಲ್ಲೂ ಪೌಳಿ ಇತ್ತು, ಅದನ್ನು ನವೀಕರಣ ಮಾಡಿದ್ದೇವೆ. ರಾಜಾಂಗಣವನ್ನು ನವೀಕರಣ ಮಾಡ್ತಾ ಇದ್ದೇವೆ. ಪುತ್ತಿ ದೇವಸ್ಥಾನದ ವಿಶೇಷತೆ ವಿಶಾಲವಾದಂಥ 3ನೇ ಅಂಗಣ ರಾಜಾಂಗಣ, ಅದರಲ್ಲಿ ಆಳುಪಲ್ಲಕ್ಕಿಯ ರಥ, ಅದು ತುಂಬ ವೈಶಿಷ್ಟ್ಯಪೂರ್ಣವಾದದ್ದು. ಅದನ್ನೆಲ್ಲವನ್ನು ಕೂಡ ನವೀಕರಣ ಮಾಡಿ ಒಳ್ಳೆಯ ರೀತಿಯಲ್ಲಿ ದೇವರ ಪ್ರತಿಷ್ಠೆ ಆಗಬೇಕೆನ್ನುವ ಉದ್ದೇಶದಿಂದ ಬರುವ ಫೆಬ್ರವರಿ
28ರಿಂದ ಆರಂಭಿಸಿ ಪ್ರತಿಷ್ಠೆಯ ದಿನಾಂಕವನ್ನು ಕೂಡ ತೀರ್ಮಾನ ಮಾಡಲಾಗಿದೆ. ಆಗುವಂತಹ ಪ್ರತಿಷ್ಠಾದಿ ಬ್ರಹ್ಮಕಲಶಾದಿ ಎಲ್ಲ ಕಾರ್ಯಗಳಿಗೆ ಊರಿನ ಪರವೂರಿನ ಎಲ್ಲ ಭಕ್ತರು ಆಗಮಿಸಬೇಕು, ದೇವಸ್ಥಾನವನ್ನು ನೋಡಬೇಕು, ಪುತ್ತಿಗೆಯ ಜನತೆಯನ್ನು ಪ್ರೋತ್ಸಾಹಿಸಬೇಕು ಅಂತ ಪ್ರಾರ್ಥಿಸ್ತೇವೆ. ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಶ್ರೀ ಕ್ಷೇತ್ರ ಪುತ್ತಿಗೆ ಮಾತೋಬಾರ ಶ್ರೀ ಸೋಮನಾಥೇಶ್ವರ ಮಹಿಷಮರ್ದಿನಿ ಸಹ ಪರಿವಾರ ದೇವರುಗಳ ಈ ಪುಣ್ಯಕ್ಷೇತ್ರ 18 ಮಾಗನೆಗಳು 77 ಗ್ರಾಮಗಳ ಈ ಕ್ಷೇತ್ರವು ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿದೆ. ಈಗಾಗಲೇ 80% ಕೆಲಸ ಪೂರ್ತಿಯಾಗಿದ್ದು ಒಂದು 18ರಿಂದ 20 ಕೋಟಿ ವೆಚ್ಚದ ಈ ದೇವಸ್ಥಾನದ ಪುನರ್ ನಿರ್ಮಾಣ ಭರದಿಂದ ಸಾಗ್ತಾ ಇದೆ. ಭಗವದ್ಭಕ್ತರೇ, ದಾನಿಗಳೇ, ಇನ್ನು 4ರಿಂದ 5 ಕೋಟಿ ರೂಪಾಯಿಗಳಷ್ಟು ನಮಗೆ ಇಲ್ಲಿ ದೇಣಿಗೆಯ ಅವಶ್ಯಕತೆ ಇದೆ. ಪ್ರತಿ ಗ್ರಾಮಸ್ಥರು, ಬೆಳವಾಯಿ, ಮೂಡಬಿದ್ರೆ, ಮಾಗಣಿ ಎಲ್ಲ ಗ್ರಾಮಸ್ಥರು ಹಾಗೆ ಉದ್ಯಮಿಗಳು ನಮ್ಮ ಜೊತೆಗೆ ಕೈ ಜೋಡಿಸಬೇಕು. ನಾ ಭೂತೋ ನಾ ಭವಿಷ್ಯತೋ ಅನ್ನೋ ಹಾಗೆ ಸುಂದರವಾದ ದೇವಸ್ಥಾನ ನಿರ್ಮಾಣವಾಗುವುದರಲ್ಲಿ ತಮ್ಮ ಪಾಲನ್ನು ತಾವು ತೊಡಗಿಸಿಕೊಂಡು, ಕೈಯನ್ನು ಜೋಡಿಸಿಕೊಂಡು ಈ ಕ್ಷೇತ್ರದ ಬೆಳವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕಂತೇಳಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ.